ಅಸೇಗೋಡಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 25 ತಾರೀಕು ಅಂಗಾರೆ 30ನ ದಿನದ ಸಂಧ್ಯಾ ಭಜನೆ ನಡೆತಂಡು. ಶ್ರೀಮತಿ ಶಕುಂತಲಾ ಎಚ್.ಡಿ. ರಘು ಕೆಎಸ್ಆರ್ಪಿ, ಶ್ರೀಮತಿ ಲಿಖಿತಾ ಸಾತ್ವಿಕ್ ಕಾಟುಕೊಕ್ಕೆ, ಶ್ರೀ ರವಿಶಂಕರ್ ಭಟ್ ಅಸೇಗೋಳಿ ಸೈಟ್ ತುಡರ ಬೆಳಗಾದು ಭಜನಾ ಸಂಕೀರ್ತನೆಗೆ ಚಾಲನೆ ಕೊರಿಯರು. ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕುಕ್ಕಾರೆ ಈ ತಂಡದ ಎಲ್ಲ ಭಜಕರಿಗೆ ಕೂಡ ಕ್ಷೇತ್ರದ ವತಿಯಿಂದ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ. ಹಾಗೂ ಇಲ್ಲಿ ವಿಶೇಷವಾಗಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಶಕುಂತಲಾ ಎಚ್.ಡಿ. ರಘು ಕೆಎಸ್ಆರ್ಪಿ ಇವರುಗಳು ಬಹಳ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕ ದೀಪ ಪ್ರಜ್ವಲನೆಗೆ ಬಂದಿರುವಂತಹ ಶ್ರೀಮತಿ ಲಿಖಿತಾ ಸಾತ್ವಿಕ್ ಕಾಟುಕೊಕ್ಕೆ ಇವರು ಅವರಿಂದ ಕ್ಷೇತ್ರಕ್ಕೆ ಆಗಮಿಸಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ದಂಪತಿಗಳು ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಭಕ್ತಿಯ ಸ್ವಾಗತವನ್ನು ಬಯಸುತ್ತಾ ತಾನಂದವರು ಆಗಮಿಸಿ ಇವರಿಬ್ಬರಿಗೂ ಕೂಡ ಶಾಲೆ ನಡೆಸಿ ಅವರನ್ನು ಸ್ವಾಗತಿಸಬೇಕು ಅಂತ ಈ ಸಂದರ್ಭದಲ್ಲಿ ಕ್ಷೇತ್ರದ ವತಿಯಿಂದ ವಿನಂತಿ ಮಾಡುವುದರಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರುವಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ ಶರೀರ ಸ್ವಾಮಿ ದೇವರು ಆರೋಗ್ಯವನ್ನ ಸರ್ವಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ದೀಪ ಪ್ರಜ್ವಲನೆ ಮಾಡಬೇಕು ಅಂತೇಳಿ ಮೊದಲಿಗೆ ವಿನಂತಿ ಮಾಡ್ತೇವೆ.
ಕುಕ್ಕಾಜಿ ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ದಕ್ಲು ಭಜನಾ ಸಂಕೀರ್ತನೆಯನ್ನು ನಡಪಾತ್ಕೊರಿಯರು. ಗೌರಿ ಕುಂಡದಿ ತಿರದಿ ಮೆರೆವ ಶ್ರೀ ವಿನಾಯಕ ಭಾರತಿ ಸ್ವಾಮಿ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಾಯಿ ಪಾರ್ವತಿ ದೇವಿ ಶಕ್ತಿಯ ಲೋಕಗಳಿಗೆ ಸಾರಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕುತ ಜನಕ್ಕೆ ಅರಸಲು ತಂದೆ ಶಿವನ ದಿವ್ಯ ಶಕ್ತಿಯ ಭಕುತ ಜನಕ್ಕೆ ಅರಸಲು ಪ್ರಣವ ಮಂತ್ರದಿ ಅಕ್ಷರಗಳ ರೂಪವನ್ನು ತಾನು ಧರಿಸಿ 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 ವಿಘ್ನನಾಶವ ಮಾಡಿದ ಭಕ್ತರ ಕಾರ್ಯಗಳಿಗೆ ಸಿದ್ಧಿಯ ತೋರಲು ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಜನುಮ ತಾಳಿದ ಗಣಪ ಜನುಮ ತಾಳಿದ ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಪ್ರಮಥ ಗಣಕ್ಕೆ ನಾಥನಾಗಿ ಪ್ರಥಮ ಪೂಜೆ ಪಡೆಯಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಲಿಸಲು ಸುಂದರನೆಂದು ಮೆರೆವ ಚಂದ್ರನ ಗರ್ವವನ್ನು ಅಳಿಸಲು ಮೂಷಿಕಾಸುರನ ಕರ್ವ ಮುರಿದು ವಾಹನವಾಗಿ ತಾನು ಪಡೆದು ಮೂಷಿಕಾಸುರನ ಗರ್ವ ಮುರಿದು ವಾಹನವಾಗಿ ತಾನು ಪಡೆದು ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ
ಕಟ್ಟಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಬರೆ 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 ಬಾರೆ ಸಖಿ ಬರೆ 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 ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ತಾರ ಸಾಕ್ಷ ಕೃಷ್ಣನು ತಾ ಕೊಲಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲವೆಂದು ನಿರ್ಧಾರಾಯಿತು. ಯಾವನೇಕನೆಂದು ಚಿಂತೆ ಮಾಡಿದಾಯಿತು ಗೋವಲನಿವನಲ್ಲವೆಂದು ನಿರ್ಧಾರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬರೆ 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 ಬಾರೆ ಸಖಿ ಬರೆ 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 ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತ ಕೊಲಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಪೋಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಜಾಹ್ನವಿಯ ತೀರವಂತೆ ಜನಕರಾಯಣ ಕುವರಿಯಂತೆ ಜಾಹ್ನವಿಯ ತೀರವಂತೆ ಜನಕರಾಯಣ ಕುವರಿಯಂತೆ. ಜಾಹ್ನವಿಯ ತೀರವಂತೆ ಜನಕರಾಯಣ ಕುವರಿಯಂತೆ ಜಾಹ್ನವಿಯ ತೀರವಂತೆ ಜನಕರಾಯಣ ಕುವರಿಯಂತೆ. ಜಾನಕಿಯ ವಿವಾಹವಂತೆ ಜಾನನೇನು ಬರಬೇಕಂತೆ ಜಾನಕಿಯ ವಿವಾಹವಂತೆ ಜಾನನೇನು ಬರಬೇಕಂತೆ. ಓಪು ಪೋಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಓಪು ಪೋಗುಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ ಹೋಗೋಣ ಬಾರೋ ರಂಗ ಕೂಡಿ ಯಮುನಾ ತೀರದಲ್ಲಿ. ಕುಂಡಲಿಯ ನಗರವಂತೆ ಭೀಷ್ಮಕರಾಯಣ ಕುವರಿಯಂತೆ ಕುಂಡಲಿಯ ನಗರವಂತೆ ಭೀಷ್ಮರಾಯಣ ಕುವರಿಯಂತೆ. ಕುಂಡಲಿಯ ನಗರವಂತೆ ಭೀಷ್ಮಕರಾಯಣ ಕುವರಿಯಂತೆ ಕುಂಡಲಿಯ ನಗರವಂತೆ ಭೀಷ್ಮರಾಯಣ ಕುವರಿಯಂತೆ. ಶಿಶುಪಾಲನ ಬಿಲ್ಲವನಂತೆ ನಿನಗೆ ಓಲೆ ಬರೆದಳಂತೆ ಶಿಶುಪಾಲನ ಒಳ್ಳಾಲಂತೆ ನಿನಗೆ ಓಲೆ ಪರೆದಳಂತೆ. ಮುಕುತಾರೊಡೆಯ ಏನಲ್ಲ ರಾಯ ಬಕುತಾರ ಪ್ರಿಯ ಶ್ರೀನಿವಾಸರಾಯ ಅಪಾರ ಪ್ರಭಾವನೆ ವರಿಜ ಜಾಂಡದ ಕಾರಣ ದೊರೆಯೇ ಭಾರಯ್ಯ ಬಕುತಾರ ಪ್ರಿಯ ಶ್ರೀನಿವಾಸ ಸಿಂಹರಾಯ ನಾರಸಿಂಹರಾಯ ಆಜಿ ಮೋನೆದ ಚೋದಿ ಗೋದಬಾಲೆಯಾದ ಮೂಡಿ ಲೋಕದ ಕಷ್ಟ ಪರಿಹಾರವಾದ ಆದಿ ಮೋನೆದ ಚೋದಿ ಗೋದಬಾಲೆಯಾದ ಮೂಜಿ ಲೋಕದ ಕಷ್ಟ ಪರಿಹಾರಗಾದ ಆದಿ ಮೋನೆದ ಚೋದಿ ಗೋದಬಾಲೆಯಾದ ಮೂಜಿ ಲೋಕದ ಕಷ್ಟ ಪರಿಹಾರವಾದ ಆದಿ ಮೋನೆದ ಚೋದಿ ಗೋದಬಾಲೆಯಾದ. ಬಿಡು
ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನೋ ಹನುಮ ನಿನ್ನ ಅಡಿಗಳಿಗೆ ಶಿರವಾಗಿ 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 ಜ್ಞಾನ ಭಕ್ತಿ ವೈರಾಗ್ಯವನು ಜ್ಞಾನ ಭಕ್ತಿ ವೈರಾಗ್ಯವನು ಜ್ಞಾನ ಭಕ್ತಿ ವೈರಾಗ್ಯವನು ಜ್ಞಾನ ಭಕ್ತಿ ವೈರಾಗ್ಯವನು ಕೊಡುವ ತನಕ ಸುಮ್ಮನೆ ನಾನು ಬಿಡೆನು ಹನುಮ ಬಿಡೆನು ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಹನುಮ ಬಿಡುವೆನೇನಯ್ಯ ಅಥವಾ ಮ್ಯಾಲ ಹೆಟ್ಟಿದರೇನು ಆರಗಾಲ ಹಾಕಾಲೇನು ಅಥವಾ ಮ್ಯಾಲ ಎತ್ತಿದರೇನು ಆರಗಾಲ ಹಾಕಾಲೇನು ಅಥವಾ ಮ್ಯಾಲ ಹೆಟ್ಟಿದರೇನು ಆರಗಾಲ ಹಾಕಾಲೇನು ಅಥವಾ ಮ್ಯಾಲ ಎತ್ತಿದರೇನು ಆರಗಾಲ ಹಾಕಾಲೇನು ನೃತ್ಯನೋ ನಿನ್ನವನು ನಾನು ನೃತ್ಯನೋ ನಿನ್ನವನು ನಾನು ನೃತ್ಯನೋ ನಿನ್ನವನು ನಾನು ನೃತ್ಯನೋ ನಿನ್ನವನು ನಾನು ಭಕ್ತಿವರದನ ತೋರುವ ತನಕ ಬಿಡುವೆ ಹನುಮ ಬಿಡೆನು ಹನುಮ ಬಿಡುವೆನೇನಯ್ಯ 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 ವೈದಿಕ ಮಂತ್ರ ದೃಶ್ಯ ಪುರಾಣ ಇಂದ್ರಿಯ ಮನ್ಮಾತರಿಶ್ವಾನಮಾಹೋ ವೇದಾತಿನೋ ನಿರ್ವಚನೀಯವೇಕಂ ಯಂ ಬ್ರಹ್ಮ ಶಬ್ದೇನ ವಿನಿರ್ದಿಶಂತೆ ಶೈವಾಯ ಲೇಶಂ ಶಿವ ಇತ್ಯವೋಚನ್ ಯಂ ವೈಷ್ಣವಾ ವಿಷ್ಣು ಇತಿ ಸ್ತುವಂತೆ ಬುದ್ಧಸ್ತಕಾರಣ್ಯತಿ ಬೌದ್ಧಜೈನ ಶಸ್ಯೇತಕಾರೇತಿ ಶಾಸಿತ ಸಂತ ಶಾಸ್ತ್ರೇತಿ ಕೇತಿತ್ಯತಿ ಕುಮಾರ ಸ್ವಾಮೀತಿ ಮಾತೇತಿ ವಿತೇತಿ ಭಕ್ತ್ಯ ಯಂ ಪ್ರಾರ್ಥಯಂತೆ ಜಗದೀಶಿತಾರಂ ಸಾ ಏಕ ಏವ ಪ್ರಭುರದ್ವಿತೀಯ. ಇವತ್ತಿನ ಈ ಒಂದು ವಿಶೇಷ ಸಣ್ಣ ಬಾಲಕರು ಯುವಕರು ಬಹುಶಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣ ಇರಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಕೊನೆಯದಾಗಿ ಅವರು ಹೇಳಿದ ಐಕ್ಯ ಮಂತ್ರ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವರಿಗೆ ಕೊಟ್ಟಂತ ಒಂದು ಶಿಕ್ಷಣ ಅಂತ ನಾನು ಭಾವಿಸಿದ್ದೇನೆ. ನಾವು ಫ್ಲೆಕ್ಸಿನಲ್ಲಿ ತತ್ವಮಸಿ ಅಂತ ಒಂದು ಶಬ್ದವನ್ನ ಕಾಣ್ತಾ ಇದ್ದೇವೆ. ಅನೇಕರಿಗೆ ಜಿಜ್ಞಾಸೆ ಇರಬಹುದು, ಏನು ತತ್ವಮಸಿ ಅಂತ ಹೇಳಿದ್ರೆ. ತತ್ವ ಅಂತ ಗೊತ್ತಿರ್ತದೆ, ಮಸಿ ಅಂದ್ರೆ ಏನು ಕೆಲವೊಂದು ಜಿಜ್ಞಾಸೆ ಇರುತ್ತದೆ. ಹಾಗಾಗಿ ತತ್ವಮಸಿ ಅಂತ ಹೇಳಿದ್ರೆ ಅದು ವೇದ ಉಪನಿಷತ್ ಪುರಾಣಗಳಲ್ಲಿ ಒಂದು ಸಂಸ್ಕೃತದಿಂದ ಉಲ್ಲೇಖ ಆಗಿದೆ. ಅದು ಸಂಸ್ಕೃತದ ಪದ. ತತ್ವಮಸಿ ಅಂತ ಹೇಳಿದ್ರೆ ಅಹಂ ಬ್ರಹ್ಮ ಅಥವಾ ನೀನು ಬ್ರಹ್ಮ ಅಂತ. ನಾವು ಮನುಷ್ಯರಾದ್ರೂ ಕೂಡ ನಮ್ಮಲ್ಲೆಲ್ಲರೂ ಕೂಡ ಪರಮಾತ್ಮ ಇದ್ದಾನೆ, ಆತ್ಮ ಇದ್ದಾನೆ. ಶರೀರದಲ್ಲಿ ಆತ್ಮ ಇಲ್ಲ ಅಂತಾದ್ರೆ ಅದು ನಿರ್ಜೀವ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಆತ್ಮ ಇರುವ ಕಾರಣ ನಾವೆಲ್ಲರೂ ಪರಬ್ರಹ್ಮ, ನಾವೆಲ್ಲರೂ ದೇವರ ಸ್ವರೂಪ. ಅದರಲ್ಲಿ ವಿಶೇಷವಾಗಿ ಮಾಲಾಧಾರೆ ಮಾಡಿದ ಸಂದರ್ಭದಲ್ಲಿ ನೀವೆಲ್ಲ ಗಮನಿಸ್ತಾ ಇದ್ದೀರಿ, ಅದು ಎಷ್ಟು ಚಿಕ್ಕ ಮಕ್ಕಳಾಗ್ಲಿ ಅಥವಾ ಯಾರೇ ಮಾಲೆ ಹಾಕಿದ್ರು ಕೂಡ ಅವರನ್ನ ನಾವು ಹೇಗೆ ಸಂಬೋಧನೆ ಮಾಡುದು ಅಂತ ಕೇಳಿದ್ರೆ ಅವರನ್ನ ಸ್ವಾಮಿ ಅಂತ ಕರೀತೇವೆ. ಬೇರೆ ಯಾವುದೇ ನೀವು ಎಷ್ಟೇ ವ್ರತ ಮಾಡಲಿ, ನಮ್ಮ ಮಠಾಧೀಶರನ್ನ ಸ್ವಾಮೀಜಿ ಅನ್ನೋದನ್ನು ಬಿಟ್ರೆ ಬೇರೆ ಯಾವುದೇ ಭಕ್ತಿ ಪಂಥಗಳಲ್ಲಿ ನೋಡಿದ್ರು ಕೂಡ ಅಯ್ಯಪ್ಪನ ಮಾಲಾಧಾರಣೆ ಮಾಡಿದ್ರೆ ಮಾತ್ರ ನಾವು ಅವರನ್ನ ಸ್ವಾಮಿ ಅಂತ ಕರೀತೇವೆ. ಇಷ್ಟು ಸಣ್ಣ ಮಕ್ಕಳನ್ನು ಕೂಡ ಆ ಹೊತ್ತಿನಲ್ಲಿ ನಾವು ಅವರ ಹೆಸರಿನ ಜೊತೆಯಲ್ಲಿ, ಉದಾಹರಣೆಗೆ
ಆಕಾಶ್ ಅಂತಿದ್ರೆ ಸ್ವಾಮಿ ಅಂತ ಹೇಳ್ತೇವೆ, ಅಥವಾ ಅನುಪ್ ಅಂತಿದ್ರೆ ಅನುಪ್ ಸ್ವಾಮಿ ಅಂತ ಹೇಳ್ತೇವೆ. ಅವರನ್ನು ಏಕವಚನದಲ್ಲಿ ಸಂಬೋಧನೆ ಮಾಡಬೇಕಂದ್ರೆ ಅವರಲ್ಲಿ ಭಗವಂತನಿದ್ದಾನೆ ಅಂತ, ಅವರಲ್ಲಿರುವಂತ ಅಯ್ಯಪ್ಪ ಮುದ್ರಾಧಾರಣೆಯನ್ನು ಕೊಡುವಂತ ಒಂದು ಅದು ಮೌಲ್ಯ. ಆ ಹಿಂದಿನ ದಿವಸದವರೆಗೆ ಅವರು ಎಷ್ಟೇ ಕೆಟ್ಟ ವ್ಯಕ್ತಿ ಆಗಿದ್ರು ಕೂಡ ಮಾಲಾಧಾರಣೆ ಮಾಡಿದ ಕ್ಷಣದಲ್ಲಿ ಅವರನ್ನ ನಾವು ಸ್ವಾಮಿ ಅಂತ ಏಕಮಾತ್ರ ಸಂಬೋಧನೆ ಮಾಡುವ ಒಂದು ಸ್ವರೂಪ ಇದ್ರದ್ದು ಸ್ವಾಮಿಯ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಣ. ಹಾಗೆ ತತ್ವಮಸಿ ಅಂತ ಹೇಳಿದ್ರೆ ಪರಬ್ರಹ್ಮ, ಅಹಂ ಪರಬ್ರಹ್ಮ ಅಂತ ಪ್ರತಿಯೊಬ್ಬರಲ್ಲಿ ಕೂಡ ಭಗವಂತ ಅಡಕವಾಗಿದ್ದಾನೆ. ಈ ಶರೀರದಿಂದ ಈ ಆತ್ಮ ಹೋದ್ರೆ ಇದು ನಿರ್ಜೀವ. ಹಾಗಾಗಿ ಅಂತ ತತ್ವಮಸಿ ಅಂತ ನೀವು ಶಬರಿಮಲೆಗೆ ಹೋದಾಗ ಅಲ್ಲಿ ಸನ್ನಿಧಾನಕ್ಕೆ ನಾವು 18 ಪಡಿಯನ್ನ ಹತ್ತುವ ಮೊದಲು ನಾವು ಕಾಣುವಂತ ಒಂದು ದೊಡ್ಡ ಅಕ್ಷರದಲ್ಲಿ ಬರೆದಿದೆ ತತ್ವಮಸಿ ಅಂತ, ಅದರ ಅರ್ಥ ಅಷ್ಟೇ. ಹಾಗಾಗಿ ಇನ್ನು ಮುಂದಿನ 18 ದಿವಸಗಳು ಒಂದು ಹಂತಕ್ಕೆ ನಾವು ಇನ್ನು ತಲುಪಲಿಕ್ಕಿದ್ದೇವೆ. 30 ದಿವಸ ಬಹಳ ಚೆನ್ನಾಗಿ ನಡೆದು ಹೋಗಿದೆ. ಇವತ್ತು 30ನೇ ದಿವಸದ ಈ ಸಂಧ್ಯಾ ಭಜನೆಯನ್ನ ಶ್ರೀ ಧರ್ಮಶಾಸ್ತ್ರನ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದವರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಕುಕ್ಕಾಜೆ. ಅವರಿಗೆ ಜೋರಾಗಿ ಒಮ್ಮೆ ಚಪ್ಪಾಳೆಯ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸುವ. ಅವರ ಜೊತೆಯಲ್ಲಿ ತೆರೆಯ ಮರೆಯಲ್ಲಿ ನಮ್ಮ ಚಂದ್ರಹಾಸಣ್ಣ ಕೊಣಾಜಿಯವರು ಬಹಳ ಸರಳ ಸಜ್ಜನಿಕೆ, ಆದ್ರೆ ಅಷ್ಟೇ ವಿದ್ವತ್, ಹಾರ್ಮೋನಿಯಂನಲ್ಲಿ ಬಹಳ ಒಳ್ಳೆಯ ವಿದ್ವತ್ತನ್ನ ಗಳಿಸಿಕೊಂಡು ಅವರಿಲ್ಲಿ ಉಚಿತವಾಗಿ ಆ ಸೇವೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅವರಿಗೆ ವೈಯಕ್ತಿಕವಾಗಿ ನಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ. ಇಂದಿನ ಈ ಸೇವೆಯನ್ನ ಮಾಡಿದಂತ ಭಜನಾ ತಂಡಕ್ಕೆ ಶ್ರೀಮತಿ ಶಕುಂತಲಾ HD ರಘು KSRP ಇವರು ಬಂದು ಶಾಲನ್ನ ಹಾಕಿ ಗೌರವಿಸಬೇಕು. ಹಾಗೆ ಅವರ ಜೊತೆಯಲ್ಲಿ ಶ್ರೀಮತಿ ಲಿಖಿತಾ ಸಾತ್ವಿಕ್ ಕಾಟುಗುಕ್ಕೆ ಚಪ್ಪಾಳೆ ಮುಖಾಂತರ ಈ ತಂಡವನ್ನ ಅಭಿನಂದಿಸುವ. ಒಳ್ಳೆಯ ಉತ್ತಮ ರೀತಿಯಲ್ಲಿ ಇವತ್ತಿನ ಭಜನೆಯನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ನಾವು ನಡೆಸಿಕೊಟ್ಟಿದ್ದಾರೆ ಅಂತ ಹೇಳುವುದಕ್ಕಿಂತಲೂ ಭಗವಂತ ನಡೆಸಿದ್ದಾನೆ ಅಂತ ಹೇಳುವುದೇ ನಮ್ಮ ಆದ್ಯ ಕರ್ತವ್ಯ. ಬಹಳ ಒಳ್ಳೆಯದಾಗ್ಲಿ, ನಿಮ್ಮ ತಂಡಕ್ಕೆ ಇನ್ನಷ್ಟು ಯಶಸ್ಸು ಸಿಗುವಂತಾಗ್ಲಿ. ಹಾಗೆ ಸ್ಮರಣೀಕರಣ ನೀಡಿ ಗೌರವಿಸ್ತಾ ಇದ್ದಾರೆ ಶ್ರೀಮತಿ ಲಿಖಿತಾ ಸಾತ್ವಿಕ್ ಕಾಟುಕುಕ್ಕೆ. ಅಭಿನಂದನೆಗಳು, ಅಭಿವಂದನೆಗಳು. ಹಾಗೆ ಇವತ್ತಿನ ಸ್ವಯಂ ಸೇವಕರಾಗಿ ಸೇವೆಯನ್ನ ಮಾಡುತ್ತಾ ಇರುವವರು ಶ್ರೀ ಪರಂಜ್ಯೋತಿ ಮಾತೃ ಮಂಡಳಿ ಹಸಿಗೂಳಿ, ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. 31ನೇ ದಿವಸದ ನಾಳೆಯ ಭಜನಾ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕಿದ್ದಾರೆ ನಮ್ಮ ಇದೇ ಹತ್ತಿರದ ಶ್ರೀ ಸೀತಾರಾಮ ಭಜನಾ ಮಂದಿರ ದೇವಂದ ಬೆಟ್ಟು ಕೊಣಾಜೆ. ವಿಶೇಷವಾಗಿ ಇಂದು 30ನೇ ದಿನದ ಈ ಶುಭ ಸಂದರ್ಭದಲ್ಲಿ ಭಜನಾ ಸಂಕೀರ್ತನ ಸೇವೆಯಲ್ಲಿ ಪಾಲ್ಗೊಂಡು ಸೇವಾರೂಪದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಇಂದು ಭಜನಾ ಸಂಕೀರ್ತನ ಸೇವೆ ನಡೆಸಿಕೊಟ್ಟವರು ಶ್ರೀ ಲಕ್ಷ್ಮೀ ನರಸಿಂಹ ಭಜನಾ ಮಂಡಳಿ ಗೋಖಾಜೆ. ಇಲ್ಲಿನ ಎಲ್ಲ ಭಜನಾ ತಂಡದ ಭಜನಾ ಮಂಡಳಿಯ ಸ್ವಾಮಿ ಸ್ವಾಮಿ ಹರಿಯರ ಸುತನೇ ಸರ್ವದೇವೋಸನೇ ಸತ್ಯಸ್ವರೂಪನೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಹರನೇ ಸ್ವಾಮಿಯೇ. ಇಂದು ದೀಪ ಪ್ರಜ್ವಲನೆ ನಡೆಸಿಕೊಟ್ಟಂತಹ ಸ್ವೀಕಾರ ಮಾಡಬೇಕೆಂದು ವಿನಂತಿ ಮಾಡ್ತೇವೆ. ಸೇವೆ ಸಲ್ಲಿಸಿದಂತಹ ಸರ್ವರಿಗೂ ಕೂಡ ಶ್ರೀಯಪ್ಪ ಸ್ವಾಮಿ ದೇವರು ಸರ್ವಮಂಗಳವನ್ನುಂಟು ಮಾಡಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಂದು ದೀಪ ಪ್ರಜ್ವಲನೆ ನೆರವೇರಿಸಿಕೊಟ್ಟಂತಹ KSRPಯ ಎಲ್ಲ ಭಕ್ತರು ವಿಶೇಷ ಸ್ವಾಮಿಯೇ
ಸುತ್ತಲೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಯಾತನೇಪ್ಪ ಸ್ವಾಮಿಯೇ. ಹಾಗೆ ಮತ್ತೊಬ್ಬರು ದೀಪ ಪ್ರಜ್ವಲನೆ ಮಾಡಿದರು ಶ್ರೀಮತಿ ಲಿಖಿತಾ. ಸ್ವಾಮಿಯೇ ಸ್ವಾಮಿಯೇ ಹರಿಯರ ಸುತ್ತಲೇ ಸವರೀರಿ ವಾಸಲೇ ಸ್ವಾಮಿಯೇ ಸ್ವಾಮಿಯೇ ಓಂ ಶ್ರೀ ಹರಿಯಾತನೇಪ್ಪ ಸ್ವಾಮಿಯೇ.